ಮಂಗಳೂರಿನ ಪಾದುವಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ 9ನೇ ವರ್ಷದ ಕಾಲೇಜ್ ಡೇ ಸಂಭ್ರಮದಿಂದ ನಡೆಯಿತು. ಈ ವೇಳೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮನೋರಂಜಿಸಿತು. ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಸಿದ್ಧಿ ಪಡೆದುಕೊಂಡಿರುವ ಮಂಗಳೂರಿನ ಪಾದುವಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ನ 9ನೇ ವರ್ಷದ ಕಾಲೇಜ್ ಡೇ ಕಾಲೇಜಿನ ಆವರಣದಲ್ಲಿ ನಡೆಯಿತು. ಈ ವೇಳೆ ಸಭಾ ಕಾರ್ಯಕ್ರಮದಲ್ಲಿ ಹಲವು ಮಂದಿ ಗಣ್ಯರು ಭಾಗಿಯಾದರು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿಯನ್ನು ಗಣ್ಯರು ನೀಡಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ಸಂತ ಅಲೋಷಿಯಸ್ ಕಾಲೇಜಿನ ಡಾ ಜಾನ್ ಡಿಸಿಲ್ವಾ ಪಾಲ್ಗೊಂಡು ಮಾತನಾಡಿ, ಉತ್ತಮ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಅದರಲ್ಲೂ ವಿದ್ಯಾರ್ಥಿಗಳ ಶಿಸ್ತು ಬದ್ಧತೆಯನ್ನ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿದ್ರು. College to Mangalore, there were no institution catering to the poor people. This is the only institution which used to do that. That's why I was able to get good quality education in this institution. We used to come by walking nearly 6 to 7 kilometers every day in the morning and used to go back in the evening. Therefore, I always be proud of this institution because it has given me the disciplined education. If at all the discipline has come in me, it is because of this education. ಇನ್ನು ನಟ ಮೈಮ್ ರಾಮದಾಸ್ ಮಾತನಾಡಿ, ಇಲ್ಲಿನ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿನಿ ಜೊತೆಯಲ್ಲಿ ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿದೆ. ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ, ಅದಕ್ಕೆ ಸೂಕ್ತ ರೀತಿಯ ಮಾರ್ಗದರ್ಶನವನ್ನ ಇಲ್ಲಿನ ಶಿಕ್ಷಣ ಸಂಸ್ಥೆ ನೀಡುತ್ತಿದೆ ಎಂದು ಅವರು ಹೇಳಿದರು. ಬಹಳಷ್ಟು ಈ ರೀತಿಯ ಪಠ್ಯೇತರ ಚಟುವಟಿಕೆಗಳು ಯಾವ ರೀತಿಯಲ್ಲಿ ನಾವು ಮಾರ್ಕ್ಸ್ಗಳನ್ನು ಪಡಿತೇವೆ, ಎಕ್ಸಾಮ್ಗಳನ್ನು ಪಡಿತೇವೆ, ಅದು 50% ಆಗಿದ್ದರೆ ಉಳಿದ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆಯಲ್ಲ, ಅದು ಇನ್ನೊಂದು 50% ಆಗಿರ್ತದೆ. ಅದು ನಮ್ಮ ಲೈಫನ್ನು ಮುಂದಕ್ಕೆ ತಗೊಂಡು ಹೋಗ್ತದೆ. ಇಲ್ಲದೇ ಇದ್ದರೆ ಮುಂದೆ ನಮ್ಮ ಲೈಫ್ ಬಹಳ ಏನೋ ಒಂದು ಟೆಕ್ಸ್ಟ್ ಬುಕ್ ಮಾತ್ರ ಅಂತ ಆಗಿಬಿಡ್ತದೆ. ಪ್ರಾಕ್ಟಿಕಲ್ ಆಗಿ ತಿಳುವಳಿಕೆ ಅನ್ನುವಂಥದ್ದು ಅದು ನಮ್ಮ ಈ ಟೈಮಲ್ಲಿ ಅಥವಾ ನಿಮ್ಮ ಎಜುಕೇಷನ್ ಬಿಟ್ಟ ನಂತರನೂ ಕೂಡ ಅದು ಭಾರಿ ಇಂಪಾರ್ಟೆಂಟ್ ಅಂತ ಹೇಳೋನು ಯಾವತ್ತೂ ಕೂಡ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಾದುವಾ ಶಿಕ್ಷಣ ಸಂಸ್ಥೆ ಸಂಚಾಲಕರಾದ ರೆವರೆಂಡ್ ಫಾದರ್ ವಿನ್ಸೆಂಟ್ ಮೊಂತೆರೋ ವಹಿಸಿ ಮಾತನಾಡಿ, ವಿದ್ಯಾರ್ಥಿಗಳ ಪ್ರತಿಭೆಗೆ ಸೂಕ್ತ ವೇದಿಕೆಯಾಗುತ್ತಿದೆ, ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದು ಹೇಳಿದರು. When the academic year was started, I said this should be a very special year for most of you through your achievements and learning. And it has come true, I can say, and I want to congratulate you for this. I congratulate the students for making this year a memorable one by your performance in curricular or co-curricular activities, for all your achievements in various fields. Just a while ago, we congratulate the students or honored them, those who have achieved the highest marks, and so more to be honored in different fields. That means the college is vibrant, active, and is achieving successfully its goal. So once again, congratulations to all of you. ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಅಲ್ವಿನ್ ಸಿರಾವೋ, ಕಾಲೇಜಿನ ಶೈಕ್ಷಣಿಕ ವರದಿಯನ್ನ ಉಪನ್ಯಾಸಕಿ ಸೀಮಾ ಪೆರೇರಾ, ಈ ವೇಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಮೆಲ್ಸ್ಟೋನ್ ವಿಲ್ಫ್ರೆಡ್ ನೊರೆನಾ, ಕಾರ್ಯದರ್ಶಿ ಆಶಾ, ಸಾಂಸ್ಕೃತಿಕ ಕಾರ್ಯದರ್ಶಿ ಸೆಲ್ವನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತದಬಳಿಕ ಕಾಲೇಜು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. खतरा बोल रहा ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.